ಒಂದು ವಿಡಿಯೋವನ್ನು ಮಾಡುವಾಗ ನನಗೆ ಅದರ ಸ್ವಲ್ಪ ಮಾಹಿತಿಯ ಕೊರತೆ ಇತ್ತು. ಆರಂಭದಲ್ಲಿ ನಾನು ಆ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ರೂ ಕೂಡ ಒಂದಷ್ಟು ವಿಷಯಗಳನ್ನು ಸಂಗ್ರಹಿಸುವಾಗ ಆಚೆ ಈಚೆ ಆಗಿರುವಂಥದ್ದಿದೆ. ಮನುಷ್ಯ ಎಂದ ಮೇಲೆ ಎಲ್ಲರೂ ತಪ್ಪು ಮಾಡುವಂಥದ್ದು ಸಹಜ. ನನಗೂ ಒಂದು ಮಾಹಿತಿಯ ಕೊರತೆ ಆಯಿತು. ಆ ಮಾಹಿತಿಯ ಕೊರತೆಯಿಂದಾಗಿ ಕರಿಯ ಎನ್ನುವಂಥದ್ದನ್ನ ತುಳುನಾಡಿನಲ್ಲಿ ಬಹುಶಃ ಇಲ್ಲಿ ಸ್ವಲ್ಪ ಕಪ್ಪಗಿದ್ರೆ ಅವರನ್ನ ಕರಿಯ ಅನ್ನುವಂಥದ್ದು ಕರೆಯುವಂಥದ್ದಿದೆ. ಆದರೆ ಅದು ಒಂದು ಹೆಸರು, ಕರಿಯ ಎನ್ನುವಂಥದ್ದು ಒಂದು ಹೆಸರು. ಅಲ್ಲಿ ಮಂತ್ರದೇವತೆಯನ್ನ ತಂದು ಪ್ರತಿಷ್ಠಾಪನೆಯನ್ನ ಮಾಡಿದಂತಹ ಆ ಮನೆಯ ಮೂಲ ಪುರುಷ, ಅವರು ಮನೆಯಲ್ಲಿ ಕಾಂತು ವೈದ್ಯರನ್ನ ಈಗಲೂ ಸ್ಮರಿಸ್ತಾರೆ. ಆದ್ರೆ ಕಾಂತು ವೈದ್ಯ ಅನ್ನುವಂಥ ಹೆಸರನ್ನು ಕೂಡ ಹೇಳೋದಿಲ್ಲ. ಅವ್ರು ಹೇಳುವಂಥದ್ದು ಕಾಂತಜ್ಜ ಅಂತ ಹೇಳಿ. ಭಕ್ತಿ ಅದರ ಜೊತೆ ಆ ಮನೆಯಲ್ಲಿರುವಂತಹ ವಾತಾವರಣ ಅಷ್ಟೂ ಸೊಗಸಾಗಿರುವಂತಹ ಜಾಗ ಅದು. ಆ ಸ್ಥಳಕ್ಕೆ ನಾವೆಲ್ಲರೂ ಭೇಟಿ ಕೊಡಬೇಕು. ವೆರೈಟಿ ಜಂಕ್ಷನ್ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮಾತಾಡ್ತಿರುವಂಥದ್ದು ವಿಜಯ ಮನೋಜ್ ವಾಮಂಜೂರು. ಇವತ್ತು ನಾನು ಈ ವಿಡಿಯೋವನ್ನ ಮಾಡ್ತಾ ಇರುವಂತಹ ಉದ್ದೇಶ ಏನಂತ ಕೇಳಿದರೆ, ಬಹುಶಃ ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳಲ್ಲಿ ಬೇರೆ ಬೇರೆ ಆರಾಧನೆಗಳನ್ನು ನಾವು ಕಣ್ತುಂಬಿಕೊಳ್ಬಹುದು. ಅದೇ ರೀತಿ ತುಳುನಾಡಿನ ದೈವವಾಗಿರುವ ಮಂತ್ರ ದೇವತೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ತುಳುವಿನಲ್ಲಿ ಮಂತ್ರಜಾವದೆ ಅಂತ ಕರಿತೇವೆ. ಆ ಮಂತ್ರ ದೇವತೆಯ ಕಥೆ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ 2 ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೆ, ಒಂದು ತುಳುವಿನಲ್ಲಿ, ಒಂದು ಕನ್ನಡದಲ್ಲಿ. ಹಾಗಾಗಿ ತುಳುವಿನಲ್ಲಿ ಒಂದು ವಿಡಿಯೋವನ್ನು ಮಾಡುವಾಗ ನನಗೆ ಅದರ ಸ್ವಲ್ಪ ಮಾಹಿತಿಯ ಕೊರತೆ ಇತ್ತು. ಆರಂಭದಲ್ಲಿ ನಾನು ಆ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ರೂ ಕೂಡ ಒಂದಷ್ಟು ವಿಷಯಗಳನ್ನು ಸಂಗ್ರಹಿಸುವಾಗ ಆಚೆ ಈಚೆ ಆಗಿರುವಂಥದ್ದಿದೆ. ಮನುಷ್ಯ ಎಂದ ಮೇಲೆ ಎಲ್ಲರೂ ತಪ್ಪು ಮಾಡುವಂಥದ್ದು ಸಹಜ. ನನಗೂ ಒಂದು ಮಾಹಿತಿಯ ಕೊರತೆ ಆಯಿತು. ಆ ಮಾಹಿತಿಯ ಕೊರತೆಯಿಂದಾಗಿ ಬಹುಶಃ ನಾನು ಮಾತ್ರ ಅಲ್ಲ, ತುಳುನಾಡಿನ ಒಂದಷ್ಟು ಜನರಿಗೆ ಈ ಮಾಹಿತಿಯ ಕೊರತೆ ಈಗಲೂ ಇದೆ. ಹಾಗಾಗಿ ಆ ಮಾಹಿತಿಯನ್ನು ನಾವು ಸರಿ ಮಾಡಿಕೊಳ್ಳೋಣ. ತುಳುನಾಡಿನ ಆರಾಧನೆಯಲ್ಲಿ ಮಂತ್ರದೇವತೆ ಎನ್ನುವಂತಹ ದೈವ ಎಲ್ಲ ಹೆಚ್ಚಿನ ಮನೆಗಳಲ್ಲಿ ಆರಾಧನೆಯನ್ನು ಪಡಿತಾ ಇದೆ. ಆ ದೈವದ ಮೂಲವಾಗಿರುವಂತಹ ಮನೆ ಇರುವೈಲು ಸುಂತಲಾಡಿ ಬರಕೆ. ನಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ ವಿಡಿಯೋವನ್ನು ನೋಡಿದರೆ ಆ ಕಥೆಗಳಲ್ಲಿ ಎಲ್ಲ ಕಥೆಗಳನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ತಾಯಿ ಮೊದಲು ಎಲ್ಲಿಂದ ಬಂದ್ಲು, ಹೇಗೆ ಬಂದ್ಲು, ಯಾವ ಕಾರಣಕ್ಕಾಗಿ ಆ ಮನೆಗೆ ಬಂದ್ಲು ಎನ್ನುವಂಥದ್ದನ್ನು ನಾನು ವಿವರಿಸಿದ್ದೇನೆ. ಆದರೆ ಆ ಮನೆಯಲ್ಲಿರುವಂತಹ, ಈಗ ಸೇವೆಯನ್ನು ಮಾಡ್ತಾ ಇರುವಂತಹ ಪುರುಷೋತ್ತಮ್ ಪೂಜಾರಿ ಅವರು ಹೇಳ್ತಾರೆ, ಈಗಿನ ಮಂತ್ರದೇವತೆಯ ಆರಾಧನೆ ವಿಭಿನ್ನವಾಗಿ ನಡೀತಾ ಇದೆ. ಹಿಂದೆ ಹೇಗೆ ನಡೀತಿತ್ತೋ ಅದಕ್ಕಿಂತ ವಿಭಿನ್ನವಾಗಿ ನಡೀತಾ ಇದೆ. ಬಹುಶಃ ಮಂತ್ರದೇವತೆಯ ಆರಾಧನೆ ಮಾತ್ರ ಅಲ್ಲ, ಹೆಚ್ಚಿನ ದೈವಗಳ ಆರಾಧನೆ ವಿಭಿನ್ನವಾಗಿ ನಡೀತಾ ಇದೆ. ಅದು ಯಾಕೆ ಹಾಗೆ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಿಲ್ಲ. ಒಂದು ಮಾತಿದೆ ತುಳುವಿನಲ್ಲಿ, ಹಿಂದಿನ ಕಾಲದಲ್ಲಿ ದೈವಗಳ ಮೊಗ ಹೇಗಿತ್ತು ಅಂತ ಕೇಳಿದರೆ ಪಾಲೆದಿತ್ತಂತೆ. ಆದರೆ ಜನರ ಮನಸ್ಸು ಬಂಗಾರದಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ಜನರ ಮನಸ್ಸು ಎನ್ನುವಂಥದ್ದು ಪಾಲೆ ಆಗಿ ಬಿಟ್ಟಿದೆ. ದೈವದ ಮೊಗಗಳು, ದೈವದ ಮೂರ್ತಿಗಳು ಬಂಗಾರದ್ದಾಗಿದೆ. ಈ ಮಂತ್ರದೇವತೆಯ ಕಥೆಯಲ್ಲಿ ಒಂದಷ್ಟು ಗೊಂದಲವಾಗಿರುವಂಥದ್ದು ಏನಂತ ಕೇಳಿದರೆ, ಅಲ್ಲಿ ಮಂತ್ರದೇವತೆಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಆ ಮನೆಯ ಮೂಲ ಪುರುಷ ಕಾಂತು ವೈದ್ಯ. ಆ ಕಾಂತು ವೈದ್ಯನ ಹೆಸರನ್ನು ಎಲ್ಲ ಕಡೆಗಳಲ್ಲಿ ಹೇಳುವಂಥದ್ದು ಹೇಗಿದೆ, ನಾನೂ ಕೇಳಿಕೊಂಡಿರುವ ಪ್ರಕಾರ ಎಲ್ಲ ಕಡೆಗಳಲ್ಲಿ ನಾನು ಮದೀಪಿನಲ್ಲಿ ಕೇಳಿರ್ಬೋದು, ಅಥವಾ ದೈವದ ಹುಟ್ಟನ್ನು ಹೇಳುವಾಗ ಕೇಳಿರ್ಬೋದು, ಅಲ್ಲಿ ಎಲ್ಲರೂ ಹೇಳುವಂಥದ್ದು ಕರಿಯ ಕಾಂತು ವೈದ್ಯ ಅಂತ. ಅದಕ್ಕೆ ಆ ಗೊಂದಲ ನನಗೆ ಬಂದಾಗ ನಾ ಮನೆಯ ಯಜಮಾನರತ್ತೆ ಕೇಳಿದೆ, ಅಣ್ಣ ಹೀಗೆ ಕರಿಯ ಕಾಂತು ವೈದ್ಯ ಅಂತ ಹೇಳಿದ್ರೆ ಏನು ಅಂತ ಕೇಳಿದೆ ನಾನು. ಕಾಂತು ವೈದ್ಯ ಎನ್ನುವಂಥ ಗೊತ್ತಾಯ್ತು ನನಗೆ. ಕರಿಯ ಎನ್ನುವಂಥದ್ದನ್ನು ತುಳುನಾಡಿನಲ್ಲಿ ಬಹುಶಃ ಇಲ್ಲಿ ಸ್ವಲ್ಪ ಕಪ್ಪಗಿದ್ರೆ ಅವರನ್ನ ಕರಿಯ ಅನ್ನುವಂಥದ್ದು ಕರೆಯುವಂಥದ್ದಿದೆ. ಆದರೆ ಅದು ಒಂದು ಹೆಸರು, ಕರಿಯ ಎನ್ನುವಂಥದ್ದು ಒಂದು ಹೆಸರು. ಅದರ ಜೊತೆಗೆ ಕಾಂತು ವೈದ್ಯ ಎನ್ನುವಂಥದ್ದು ಹೆಸರು ಬಂದಾಗ ಇದು ಕರಿಯ ಕಾಂತು ವೈದ್ಯ 2 ಹೆಸರಾಯ್ತಲ್ಲ ಎನ್ನುವಂಥ ಗೊಂದಲ ನಂಗಿತ್ತು. ಅದಕ್ಕೆ ಅವರು ಹೇಳಿದರು, ಅವರು ಮನೆಯಲ್ಲಿ ಕಾಂತು ವೈದ್ಯರನ್ನ ಈಗಲೂ ಸ್ಮರಿಸ್ತಾರೆ. ಆದರೆ ಕಾಂತು ವೈದ್ಯ ಎನ್ನುವಂಥ ಹೆಸರನ್ನು ಕೂಡ ಹೇಳೋದಿಲ್ಲ. ಅವ್ರು ಹೇಳುವಂಥದ್ದು ಕಾಂತಜ್ಜ ಅಂತ ಹೇಳಿ ಅಂತೆ. ಅವರ ಅಜ್ಜ ಬೀಳುವುದರಿಂದವ ಕಾಂತು ವೈದ್ಯರು ಅವರು ಕಾಂತಜ್ಜ ಎನ್ನುವಂಥ ಹೆಸರಿನಲ್ಲಿ ಕರೀತಾರೆ. ಅದಕ್ಕೆ ನಾನು ಕೇಳಿದೆ, ಇದು ಹೇಗೆ ಅಂತ. ಅದಕ್ಕೆ ಅವರು ಹೇಳಿರುವಂಥದ್ದು ಹೇಗೆ ಅಂತ ಕೇಳಿದರೆ, ಕರಿಯ ಕಾಂತು ವೈದ್ಯ ಎನ್ನುವಂಥ ಹೆಸರೇ ತಪ್ಪು ಅಂತೆ. ಅದು ಯಾರೋ ಬೇರೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿ ಕಪ್ಪಗಿರೋದ್ರಿಂದ ಆ ವ್ಯಕ್ತಿಗೆ ಕರಿಯ ಎನ್ನುವಂಥ ಹೆಸರನ್ನು ಇಟ್ಟಿರ್ಬೋದು. ಆದರೆ ಕಾಂತು ವೈದ್ಯರಿಗೆ ಕರಿಯ ಎನ್ನುವಂಥ ಹೆಸರಿಲ್ಲ ಅಂತೆ. ಇನ್ನೊಂದು ಹೇಗೆ ಬಂದಿರ್ಬೋದು ಅಂತ ಹೇಳಿದ್ರು ಅವರು, ಮಂತ್ರದೇವತೆಯ ರೂಪವನ್ನು ಕಂಡವರು ಹೇಳುವಂಥದ್ದು ಹೇಗಂತ ಕೇಳಿದರೆ,
ಕಪ್ಪು ವರ್ಣ, ಅದರ ಜೊತೆಗೆ ಒಂದು ಸುಣ್ಣದ ಬೊಟ್ಟು ಅಂತ ಹೇಳಿ. ಆದರೆ ಆ ಕಪ್ಪು ವರ್ಣ ಇದ್ದದ್ರಿಂದ ಕಾಂತವೇದ್ಯರಿಗೆ ಏನೋ ಕರಿಯ ಎನ್ನುವಂಥ ಹೆಸರನ್ನು ಇಟ್ಟಿರಬಹುದು. ಮನೆಯವರು ಹೇಳುವ ಪ್ರಕಾರ ಕರಿಯ ಕಾಂತವೇದ್ಯ ಎನ್ನುವಂಥದ್ದು ಹೆಸರು ಇಲ್ಲ. ನಾವು ಸರಿಯಾಗಿ ಇದನ್ನು ಆಲೋಚನೆ ಮಾಡಬೇಕು. ಯಾಕಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಹೇಳುವಾಗ ಕಾಂತವೇದ್ಯ ಅದು ಕರಿಯ ಕಾಂತವೇದ್ಯ ಅಲ್ಲ ಅಂತ ಹೇಳಿ ಗೊಂದಲಕ್ಕೆ ನಾವು ಈಡಾಗಬಾರ್ದು. ಬಹುಶಃ ಆ ಮನೆಯಲ್ಲಿ ಅವರು ಹೇಳುತ್ತಾರೆ ನನಗೆ, ಈ ಮನೆಯಲ್ಲಿ ಇಷ್ಟವರೆಗೂ ಕೂಡ ಕೋಲ ಸೇವೆ ನಡೆದಿಲ್ಲ. ನನ್ನ ಮದುವೆಗೆ ನಡೆದಿರುವಂಥದ್ದು ಒಂದು ಕೋಲ ಸೇವೆ, ಅದರ ನಂತರ ಇಷ್ಟವರೆಗೂ ಕೂಡ ಕೋಲ ಸೇವೆ ನಡೆದಿಲ್ಲ. ಅವರು ಬಹಳ ಸೌಮ್ಯ ಸ್ವಭಾವದವರು. ಬಹಳ ಪ್ರೀತಿಯಿಂದ ತಾಯಿಗೆ ಒಂದು ಶರಣು ಅಂತ ಕೈ ಮುಗಿದು, ಯಾರಾದರೂ ಭಕ್ತರು ಬಂದರೆ ಅವರ ಕಷ್ಟಗಳಿಗೆ ತಾಯಿ ಸರಿ ಮಾಡಿಕೊಡು ಪ್ರಾರ್ಥನೆ ಮಾಡಿ ಅವರ ಪ್ರಸಾದವನ್ನು ಕೊಡ್ತಾರೆ. ಆದರೆ ಅವರ ಭಕ್ತಿ, ಅದರ ಜೊತೆ ಆ ಮನೆಯಲ್ಲಿರುವಂತಹ ವಾತಾವರಣ ಅಷ್ಟೂ ಸೊಗಸಾಗಿರುವಂತಹ ಜಾಗ ಅದು. ಆ ಸ್ಥಳಕ್ಕೆ ನಾವೆಲ್ಲರೂ ಭೇಟಿ ಕೊಡಬೇಕು. ನಾನು ವಿನಂತಿ ಮಾಡ್ತೇನೆ, ನಿಮ್ಮಲ್ಲಿ ಒಂದು ಸಮಯ ಅಂತಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ವಿಡಿಯೋ ಲಿಂಕನ್ನು ಹಾಕಿರ್ತೇನೆ, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಾನು ಹಿಂದೆ ಮಾಡಿದಂತಹ ವಿಡಿಯೋದ ಲಿಂಕನ್ನು ಹಾಕಿರ್ತೇನೆ. ನೀವು ಆ ವಿಡಿಯೋದಲ್ಲಿ ಹೇಗೆ ಹೋಗ್ಬೋದು ಎನ್ನುವಂಥದ್ದನ್ನು ನಿಮಗೆ ದಾರಿಯ ಮಾರ್ಗಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಹೋಗಿ ಆ ತಾಯಿಯ ಸೇವೆಯನ್ನು ಒಮ್ಮೆ ಕಾಣ್ತುಂಬಿಕೊಳ್ಳಿ. ಭಕ್ತಿಯಿಂದ ಹೋಗಿ ಶರಣು ಅಂತ ಹೇಳಿ ತಾಯಿಗೆ ಕೈ ಮುಗಿದು ಸೇವೆಯನ್ನು ಮಾಡಿದರೆ ಅದು ದೊಡ್ಡ ಫಲವನ್ನು ನಮಗೆ ಕೊಡ್ತದೆ. ಆ ತಾಯಿಗೆ ಬೇಕಾಗಿರುವಂಥದ್ದು ಯಾವುದೋ ಒಂದು ಕಾಡಿನ ಹೂ, ಅಥವಾ ನಾವು ಪ್ರೀತಿಯಿಂದ ತಂದಿರುವಂತಹ ಯಾವುದೋ ಒಂದು ಮಲ್ಲಿಗಿರ್ಬೋದು, ಅಥವಾ ಏನೇ ಇರ್ಬೋದು, ಅದು ಒಂದು ಪ್ರೀತಿಯಿಂದ ನಾವು ತಂದು ಕೊಟ್ಟರೆ ಸಾಕು. ತಾಯಿ ಬೇರೆ ಏನೂ ಕೇಳೋದಿಲ್ಲ. ಹಾಗಾಗಿ ಅಂತಹ ಸೇವೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡುವ, ಆ ಮನೆಗೊಮ್ಮೆ ಹೋಗಿ ಭೇಟಿಯನ್ನು ಕೊಡುವ. ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಿರುವಂಥದ್ದು ಇಷ್ಟೇ. ಕರಿಯ ಕಾಂತವೇದ್ಯ ಎನ್ನುವಂಥ ಹೆಸರನ್ನು ಇಲ್ಲ ಅಂತ ಹೇಳಿ. ಇದು ನಾನು ಹೇಳ್ತಾ ಇರುವಂಥದ್ದಲ್ಲ, ಆ ಮನೆಯವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಕಥೆಗಳಲ್ಲಿ ತುಂಬ ಗೊಂದಲಗಳಿರುವಂಥದ್ದು ಸಹಜ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೇನೆ. ನಿಮ್ಮ ಪ್ರೀತಿಯ ಈ ಸಮಯಕ್ಕೆ ನಾನು ಮತ್ತೆ ವಂದನೆಗಳನ್ನು ಸಲ್ಲಿಸಬೇಕು. ಖುಷಿಯಾಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್.